ರಾಜ್ಯದ ಪ್ರಸ್ತುತ ಬಿಜೆಪಿ ಆಡಳಿತದ ಅವಧಿಯಲ್ಲಿ ಮಂಗಳೂರು ನಗರ ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿರುವ ಅಭಿವೃದ್ಧಿ ಕಾಮಗಾರಿಗಳೆಲ್ಲವೂ ಕೂಡ ಈ ಹಿಂದಿನ ಕಾಂಗ್ರೆಸ್ ಮತ್ತು ಸಮ್ಮಿಶ್ರ ಸರ್ಕಾರದ ಆಡಳಿತ ಅವಧಿಯಲ್ಲಿ ಅನುಮೋದನೆಗೊಂಡಿರುವಂತಹ ಯೋಜನೆಗಳಾಗಿವೆ. ಬಿಜೆಪಿ ಜನಪ್ರತಿನಿಧಿಗಳು ಯಾವುದೇ ಯೋಜನೆಗಳನ್ನು ತಂದಿಲ್ಲ ಎಂದು ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಹಾಗೂ ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯ ಎಸಿ ವಿನಯರಾಜ್ ಆರೋಪಿಸಿದ್ದಾರೆ. ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮಂಗಳೂರು ಸ್ಮಾರ್ಟ್ ಸಿಟಿ ಜಲಸಿರಿ ಯೋಜನೆಗಳು 2016ರಲ್ಲಿ ಬಂದಿವೆ. ಮಂಗಳೂರಿನ ವಿವಿಧ ಮಾರ್ಕೆಟ್ಗಳ ಅಭಿವೃದ್ಧಿ ಕೈಗೆತ್ತಿಕೊಂಡದ್ದು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ. ಬಿಜೆಪಿ ಸರ್ಕಾರ ಮಾಡಿದ್ದೇನಿದೆ. 2018ರಲ್ಲಿ ಯುಟಿ ಖಾದರ್ ನಗರಾಭಿವೃದ್ಧಿ ಸಚಿವರಾಗಿದ್ದಾಗ ಸ್ಮಾರ್ಟ್ ಸಿಟಿಗೆ ವಿವಿಧ ಕಾಮಗಾರಿಗಳಿಗಾಗಿ 67 ಕೋಟಿ ರೂಪಾಯಿ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಮಾಡಿದ್ರು. ಈ ಕಾಮಗಾರಿಗಳಲ್ಲಿ ಒಂದಾಗಿರುವ ಮಂಗಳ ಕ್ರೀಡಾಂಗಣದ ಪೆವಿಲಿಯನ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಉದ್ಘಾಟನೆ ರವಿವಾರ ನೆರವೇರಲಿದ್ದು, ಇದಕ್ಕೆ ಪ್ರಸ್ತುತ ವಿಧಾನಸಭೆಯ ಪ್ರತಿಪಕ್ಷ ಉಪನಾಯಕ ಯುಟಿ ಖಾದರ್ ಮತ್ತು ವಿಧಾನ ಪರಿಷತ್ ಸದಸ್ಯ ಮಂಜುನಾಥ ಭಂಡಾರಿ ಅವರನ್ನ ಆಹ್ವಾನಿಸಿಲ್ಲ. ತಾವು ಹೇಳ್ತಾ ಇರುವ ಸುಳ್ಳುಗಳು ಎಲ್ಲಿ ಸಾಬೀತಾಗುತ್ತವೆ ಎಂಬ ಭಯದಿಂದ ಬಿಜೆಪಿಯವರು ಈ ರೀತಿ ವರ್ತಿಸ್ತಾ ಇದ್ದಾರೆ ಎಂದು ತಿಳಿಸಿದರು. ಈ ಕುರಿತಂತೆ ಶಾಸಕರಾದ ವೇದವ್ಯಾಸ್ ಕಾಮತ್, ಡಾಕ್ಟರ್ ಭರತ್ ಶೆಟ್ಟಿ ಮತ್ತು ಸಂಸದ ನಳಿನ್ ಕುಮಾರ್ ಕಟೀಲ್ ಅವರ ಕಾಂಗ್ರೆಸ್ ನಾಯಕರು ಬಹಿರಂಗ ಸಂವಾದಕ್ಕೆ ಸಿದ್ಧ ಎಂದು ಹೇಳಿದರು. ಬಿಜೆಪಿ ಜನಪ್ರತಿನಿಧಿಗಳು ತಂದಿರುವಂತಹ ಯೋಜನೆಗಳ ಬಗ್ಗೆ ಶ್ವೇತಪತ್ರ ಹೊರಡಿಸುವಂತೆಯೂ ಕೂಡ ಒತ್ತಾಯಿಸಿದರು. ಬಿಜೆಪಿಯ ಶಾಸಕರುಗಳು ಯಾವುದೇ ರೀತಿಯಲ್ಲಿ ಇಲ್ಲಿ ಯಾವುದೇ ಯೋಜನೆಗಳನ್ನು ತಂದಿಲ್ಲ ಎನ್ನುವಂಥ ಒಂದು ನೇರವಾದ ಮಾತನ್ನು ಮಾಧ್ಯಮದ ಮೂಲಕ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ನಾನೇ ತಂದಿರುವಂಥದ್ದು ಈ ಯೋಜನೆಗಳನ್ನು ಎನ್ನುವಂಥ ರೀತಿಯಲ್ಲಿ ಇಲ್ಲಿಯ ಶಾಸಕರುಗಳು ಮತ್ತು ಇಲ್ಲಿಯ ಸಂಸದರು ಮಾತಾಡುವಂಥ ಒಂದು ಶೈಲಿಯನ್ನು ನೋಡುವಾಗ ಜನರಿಗೆ ತಿಳಿ ಹೇಳುವಂಥದ್ದು ನಮ್ಮ ಧರ್ಮ. ನಾನಿವತ್ತು ನೇರವಾದ ಪ್ರಶ್ನೆಯನ್ನು ಶಾಸಕರಿಗೆ ಮತ್ತು ಈ ಸಂಸದರಿಗೆ ಕೇಳ್ತಾ ಇದ್ದೇನೆ. ನೀವು ದಾಖಲೆಗಳನ್ನು ಹಿಡಿದುಕೊಂಡು ಒಂದು ಬಹಿರಂಗವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರ ಜೊತೆಗೆ ಸಂವಾದಕ್ಕೆ ನೀವು ಬನ್ನಿ, ಬಹಿರಂಗ ಸಭೆಗೆ ಬರಬೇಕು. ಇನ್ನೊಂದು, ನೀವು ದಾಖಲೆಗಳೊಂದಿಗೆ ನೀವು ತಂದ ಯೋಜನೆಗಳು ಯಾವುವು ಎನ್ನುವಂಥ ಬಗ್ಗೆ ನೀವು ಶ್ವೇತಪತ್ರವನ್ನು ನೀವು ಹೊರಡಿಸಬೇಕು. ನಾವು ಏನು ಮಾಡಿದ್ದೇವೆ, ಅವರು ಯಾಕೆ ಬಂದಿದ್ದಾರೆ, ನಾವು ನಿಮಗೆ ಒಳ್ಳೆಯ ಕೆಲಸವನ್ನು ಮಾಡ್ತೇವೆ, ಕಾಂಗ್ರೆಸ್ ಒಳ್ಳೆಯ ಕೆಲಸ ಮಾಡಿಲ್ಲ ಅಂತ ಎನ್ನುವಂಥ ಒಂದು ಮಾತನ್ನು ಹೇಳ್ತಾ ಅವರು ಬಂದಿರುವಂಥದ್ದು. ಇವತ್ತು ಯಾಕೆ ಅವರು ಯಾವುದೇ ಯೋಜನೆಗಳನ್ನು ತರದೆ ನಮ್ಮ ಯೋಜನೆಗಳನ್ನು, ನಾವು ತಂದಂಥ ಯೋಜನೆಗಳನ್ನು ಮುಂದೆ ತೋರಿಸ್ಕೊಂಡು ಇದನ್ನು ನಾವು ಮಾಡಿದ್ದೇವೆ ಅಂತ ಹೇಳ್ತಾ ಮತವನ್ನು ಗಳಿಸಲಿಕ್ಕೆ ಇವತ್ತು ಲವ್ ಜಿಹಾದ್ ಬಗ್ಗೆ ಮಾತಾಡಿ, ಮಾರ್ಕೆಟ್ಗಳ ಅಭಿವೃದ್ಧಿಗೆ ಎಲ್ಲೋ ಕದ್ರಿ ಮಾರ್ಕೆಟ್ ಇರಬಹುದು, ಕಂಕನಾಡಿ ಮಾರ್ಕೆಟ್ ಇರಬಹುದು, ಜೆಪ್ಪಿನ ಮಾರ್ಕೆಟ್ ಇರಬಹುದು, ಈ ಮಾರ್ಕೆಟ್ಗಳೆಲ್ಲ ಕಾಮಗಾರಿ ಸ್ಟಾರ್ಟ್ ಆಗಿರುವಂಥದ್ದು ಕಾಂಗ್ರೆಸ್ ಆಡಳಿತದಲ್ಲಿ. ನಿಮ್ಮ ಕೊಡುಗೆ ಏನಿದೆ? ಇದು ನನ್ನ ನೇರ ಪ್ರಶ್ನೆ ಅವರಿಗೆ. ಅಂದರೆ ಇವರು ತಂದ ಯೋಜನೆಗಳು ಯಾವುದಿದೆ ಎನ್ನುವಂಥದ್ದು ಇವತ್ತು ಯಕ್ಷ ಪ್ರಶ್ನೆ. ಇಲ್ಲಿಯ ಸಂಸದರಿಗೆ ಅಭಿವೃದ್ಧಿ ಬಗ್ಗೆ ಮಾತಾಡುವುದೇ ಬೇಡ ಅಂತ ಅವರೇ ಹೇಳಿದ್ದಾರೆ. ಇದು ನಾವು ಹೇಳಿರುವಂಥದ್ದಲ್ಲ. ಅವರು ಹೇಳಿದ್ದು, ನೀವು ಅಭಿವೃದ್ಧಿಯ ಬಗ್ಗೆ ಏನನ್ನು ಮಾತಾಡಬೇಡಿ, ಲವ್ ಜಿಹಾದ್ ಬಗ್ಗೆ ಮನೆ ಮನೆಗೆ ಹೋಗಿ ಹೇಳಿ ಎಂಬ ಕರೆಯನ್ನು ಅವರ ಶಾಸಕರುಗಳಿಗೆ ಮತ್ತು ಕಾರ್ಯಕರ್ತರಿಗೆ ಕೊಟ್ಟಿರುವಂಥದ್ದು ಇಲ್ಲಿಯ ಮಂಗಳೂರಿನ 3 ಸಲ ಸಂಸದರಾಗಿರುವಂಥ ನಳಿನ್ ಕುಮಾರ್ ಕಟೀಲ್ರವರು, ರಾಜ್ಯದ ಅಧ್ಯಕ್ಷರು ಕೂಡ ಅವರೇ ಆಗಿದ್ದಾರೆ ಬಿಜೆಪಿದು. ಇವರ ಬಾಯಿಂದ ಬಂದಿರುವಂಥದ್ದು ಅಭಿವೃದ್ಧಿ ಬಗ್ಗೆ ಮಾತಾಡಬೇಡಿ ಅಂದರೆ ಇವರಿಗೆ ಅಭಿವೃದ್ಧಿ ಕಾರ್ಯಗಳಲ್ಲಿ ಇಂಟ್ರೆಸ್ಟ್ ಇಲ್ಲ. ಲಹು ಜಿಹಾದು, ಹಿಂದುತ್ವ, ಕೊಲೆಗಳು ಇದನ್ನೇ ಮಾತಾಡಿಕೊಂಡು ಏನು ಮತವನ್ನು ಪಡಿಬಹುದು ಎನ್ನುವ ಭ್ರಮೆಯಲ್ಲಿ ಇವತ್ತು ಇನ್ನೂ ಕೂಡ ಅವರು ಇದ್ದಾರೆ. ಆದರೆ ಮುಂದಿನ ಚುನಾವಣೆಯಲ್ಲಿ ಖಂಡಿತವಾಗಿ ಕೂಡ ಏನು ನಿಮ್ಮ ಭ್ರಮೆ ಇದೆ, ಇದರಿಂದ ಜನ ನಿಮ್ಮನ್ನು ಹೊರಗಡೆ ಹಾಕ್ತಾರೆ ಎನ್ನುವಂಥ ಒಂದು ಮಾತನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ನೇರವಾಗಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಇಲ್ಲಿಯ ಸುನೀಲ್ ಕುಮಾರ್ ಅವರು, ಅವರನ್ನು ಟಾರ್ಚ್ ಹಾಕಿ ನಾವು ನೋಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವರು ಉಸ್ತುವಾರಿ ಸಚಿವರು ಕಾರ್ಕಳಕ್ಕ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಗ ಎನ್ನುವಂಥ ಒಂದು ಪ್ರಶ್ನೆ ನಾವು ಇವತ್ತು ಕೇಳಬೇಕಾಗಿದೆ. ಮುಂದಿನ ದಿನಗಳಲ್ಲಾದರೂ ಕೂಡ ನೀವು ಶಿಷ್ಟಾಚಾರವನ್ನು ಮರಿಬೇಡಿ, ಪ್ರತಿಪಕ್ಷಕ್ಕೆ ಗೌರವ ಕೊಡಿ. ಪ್ರಜಾಪ್ರಭುತ್ವ ವ್ಯವಸ್ಥೆ ಆಡಳಿತದಲ್ಲಿ ಪ್ರತಿಪಕ್ಷ ಮತ್ತು ಆಡಳಿತ ಪಕ್ಷ ಎತ್ತಿನ ಗಾಡಿಯ 2 ಎತ್ತುಗಳಿದ್ದಂತೆ ಎನ್ನುವಂಥದ್ದನ್ನು